ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೊಪ್ಪದ JMJ ಚಿತ್ರಮಂದಿರದಲ್ಲಿ ಇದೀಗ ಕಾಂತಾರ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ. ಇವತ್ತಿನಿಂದ ಕೊಪ್ಪದ JMJ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಸೆಪ್ಟೆಂಬರ್ 30ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಾಗ ಕೊಪ್ಪದ JMJ ಚಿತ್ರಮಂದಿರದಲ್ಲಿ ಕೂಡ ರಿಲೀಸ್ ಆಗಿತ್ತು. ಆರಂಭದಲ್ಲಿ ಈ ಸಿನಿಮಾ ಕೇವಲ 3 ವಾರಕ್ಕಷ್ಟೇ ಸೀಮಿತ ಅಂತ ಹೇಳಲಾಗಿದ್ರು. ಈ ಚಿತ್ರಮಂದಿರಕ್ಕೆ ಬಂದಂತಹ ಪ್ರೇಕ್ಷಕ ವರ್ಗವನ್ನ ಕಂಡಂತಹ ಚಿತ್ರಮಂದಿರದ ಮಾಲೀಕರು ದಿಗ್ಭ್ರಮೆಗೊಳಗಾದ್ರು. ಯಾಕಂತ ಹೇಳಿದ್ರೆ ಈ ಮಟ್ಟದ ಪ್ರತಿಕ್ರಿಯೆ 20 ವರ್ಷಗಳಿಂದ ಈ ಚಿತ್ರಮಂದಿರದಲ್ಲಿ ಯಾವ ಸಿನಿಮಾಗೂ ಕೂಡ ಸಿಕ್ಕಿರಲಿಲ್ಲ. ಅವರೇ ಹೇಳುವಂತೆ ಯಜಮಾನ ಚಿತ್ರದ ಬಳಿಕ ಈ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು ಇದೇ ಸಿನಿಮಾಗೆ ಎಂದು. ಆದರೆ ಈ ಸಿನಿಮಾ ಆರಂಭದಲ್ಲಿ ಕೇವಲ 3 ವಾರಕ್ಕಷ್ಟೇ ಸೀಮಿತವಾಗಿತ್ತು. ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದ್ದು ಬರೋಬ್ಬರಿ 8 ವಾರ, 50 ದಿನಗಳ ಭರ್ಜರಿ ಪ್ರದರ್ಶನವನ್ನ ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಕನ್ನಡ ಅವತರಣಿಕೆಯಲ್ಲಿ ಪ್ರದರ್ಶನ ಕಂಡಿತ್ತು. ಇದಾದ ಬಳಿಕ ಕಳೆದ ವಾರ ಅಂದ್ರೆ 9ನೇ ವಾರಕ್ಕೆ ಈ ಸಿನಿಮಾವನ್ನ ಈ ಚಿತ್ರಮಂದಿರದಿಂದ ತೆಗೆದು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಟ್ರಿಬಲ್ ರೈಡಿಂಗ್ ಸಿನಿಮಾವನ್ನು ಪ್ರದರ್ಶನ ಮಾಡಲಾಯಿತು. ಒಂದೇ ಒಂದು ವಾರವಷ್ಟೇ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು. ಈ ವಾರದಿಂದ ಮತ್ತೆ ಕಾಂತಾರ ಸಿನಿಮಾವನ್ನೇ ಪ್ರದರ್ಶನ ಮಾಡಲಾಗ್ತಾ ಇದೆ. ಆದರೆ ಅದು ತುಳು ವರ್ಷನ್ನಲ್ಲಿ. ಇಂದಿನಿಂದ JMJ ಕೊಪ್ಪದಲ್ಲಿ ತುಳು ವರ್ಷನ್ನ ಕಾಂತಾರ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಇದನ್ನ ಸ್ವತಃ ಚಿತ್ರಮಂದಿರದವರೇ ಇದೀಗ ಹೇಳ್ಕೊಂಡಿದ್ದಾರೆ. 50 ದಿನ ಪ್ರದರ್ಶನ ಕಂಡ ಕಾಂತಾರ ಚಿತ್ರ ಈಗ ತುಳು ಭಾಷೆಯ ಅಭಿಮಾನಿಗಳು ನೋಡಿ ಆನಂದಿಸಿ ಎಂದು JMJ ಚಿತ್ರಮಂದಿರದಲ್ಲಿ ದಿನಾಂಕ 2/12/2022 ಸಮಯ ಮಧ್ಯಾಹ್ನ 1:30, ಸಂಜೆ 4:30, ರಾತ್ರಿ 7:30 ಹಾಗೆ ಭಾನುವಾರ ಬೆಳಗ್ಗೆ 10:30 ಮಾರ್ನಿಂಗ್ ಶೋ ಇರುತ್ತದೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ಕೊಪ್ಪದ ಕಥೆಯಾದ್ರೆ ಇನ್ನು ನಮ್ಮ ಧಾರವಾಡದಲ್ಲೂ ಕೂಡ ತುಳು ವರ್ಷನ ಕಾಂತಾರ ಇದೀಗ ಭರ್ಜರಿಯಾಗಿ ಇಂದಿನಿಂದ ಪ್ರದರ್ಶನಗೊಳ್ಳಲಿದೆ. ಇಲ್ಲಿನ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ದಿನ 4 ಆಟಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಈ 4 ಆಟಗಳ ಪೈಕಿ 3 ಆಟಗಳು ಕನ್ನಡ ಅವತರಣಿಕೆಯಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಂಡ್ರೆ ಒಂದು ಪ್ರದರ್ಶನವನ್ನ ಇಂದಿನಿಂದ ತುಳು ವರ್ಷನ ಕಾಂತಾರಗೆ ನೀಡಲಾಗಿದೆ. ಇಲ್ಲಿ ಪ್ರದರ್ಶನ ಆರಂಭವಾಗೋದೇ ಮಧ್ಯಾಹ್ನ 12 ಗಂಟೆಗೆ, ಮಧ್ಯಾಹ್ನ 12 ಹಾಗೆ ಸಂಜೆ 3 ಗಂಟೆ ಹಾಗೆ 6 ಗಂಟೆ, ಒಟ್ಟು 3 ಪ್ರದರ್ಶನಗಳಲ್ಲಿ ಕನ್ನಡದ ಕಾಂತಾರ ಇಲ್ಲಿ ಪ್ರದರ್ಶನ ಕಂಡ್ರೆ ರಾತ್ರಿ 9 ಗಂಟೆಯ ಪ್ರದರ್ಶನದಲ್ಲಿ ತುಳು ವರ್ಷನ್ನ ಕಾಂತಾರ ಅಬ್ಬರಿಸಲಿದೆ. ಹೀಗೆ ಧಾರವಾಡದಲ್ಲೂ ಕೂಡ ತುಳು ಸಿನಿಮಾ ಒಂದು ಪ್ರದರ್ಶನ ಕಾಣುತ್ತೆ ಅಂತಾದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಹಾಗಂದ ಮಾತ್ರಕ್ಕೆ ಧಾರವಾಡದಲ್ಲೇನು ತುಳು ಸಿನಿಮಾ ನೋಡಲ್ವಾ ಅಂತ ಕೇಳಿದ್ರೆ ಒಂದಿಷ್ಟು ಮಂದಿ ನೋಡುವವರಿದ್ದಾರೆ. ಅದೆಷ್ಟೋ ಧಾರವಾಡದಿಂದ ಮಂಗಳೂರಿಗೆ ಕೆಲಸಕ್ಕೆಂದು ಬಂದವರಿದ್ದಾರೆ. ಅವರು ತುಳು ಕಲಿತವರೂ ಇದ್ದಾರೆ. ತುಳುವಿನ ಬಗ್ಗೆ ಅವರಿಗೆ ಗೊತ್ತೇ ಇದೆ. ತುಳುವಿನ ಬಗ್ಗೆ ಅವರಿಗೆ ತುಂಬಾನೇ ಗೌರವ, ಪ್ರೀತಿ ಎಲ್ಲಾನು ಇದೆ. ಅವರು ಮಂಗಳೂರಿನಲ್ಲಿರ್ಬೇಕಾದ್ರೆ ಅದೆಷ್ಟೋ ತುಳು ಸಿನಿಮಾಗಳನ್ನು ನೋಡಿ ಆನಂದಿಸಿದವರು. ಹೀಗಿರ್ಬೇಕಾದ್ರೆ ಅವರಿಗೆ ತುಳು ಭಾಷೆ ಏನು ಹೊಸದಲ್ಲ. ಹೀಗಾಗಿ ಅವರು ಮತ್ತೆ ಅವರ ಊರಿಗೆ ಹೋದಾಗ ಕನ್ನಡದಲ್ಲಿ ಕಾಂತಾರ ಸಿನಿಮಾವನ್ನ ನೋಡಿದ್ದಾರೆ. ಮತ್ತೊಮ್ಮೆ ತುಳು ವರ್ಷನ ಕಾಂತಾರವನ್ನ ಕೂಡ ಅವರು ನೋಡ್ತಾರೆ. ಇದೇನು ಅಚ್ಚರಿ ಪಡಬೇಕಾದಂತಹ ವಿಚಾರ ಕೂಡ ಅಲ್ಲ. ಅದೇನೇ ಇರಲಿ, ಇದೀಗ ನಮ್ಮ ಕೊಪ್ಪದ JMJ ಹಾಗೆ ಧಾರವಾಡದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಇಂದಿನಿಂದ ಭರ್ಜರಿಯಾಗಿ ಪ್ರದರ್ಶನ ಕಾಣಲಿದೆ. ಈ ಪೈಕಿ JMJ ಕೊಪ್ಪದಲ್ಲಿ 3ಕ್ಕೆ 3 ಪ್ರದರ್ಶನ ಕೂಡ ತುಳು ವರ್ಷನ್ನ ಕಾಂತಾರ ಆದರೆ ಧಾರವಾಡದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ 4 ಆಟಗಳ ಪೈಕಿ 3 ಆಟಗಳನ್ನ ಕನ್ನಡದ ಕಾಂತಾರಕ್ಕೆ ನೀಡಿದರೆ ರಾತ್ರಿ 9 ಗಂಟೆಯ ಒಂದು ಪ್ರದರ್ಶನವನ್ನ ತುಳು ವರ್ಷನ್ನ ಕಾಂತಾರಗೆ ನೀಡಲಾಗಿದೆ. ಅದೇನೇ ಇರಲಿ, ನಮ್ಮ ಸಿನಿಮಾ, ನಮ್ಮ ಭಾಷೆಯ ಸಿನಿಮಾ, ಪ್ರತಿಯೊಬ್ಬರು ಕೂಡ ತುಳು ವರ್ಷನ್ನ ಕಾಂತಾರ ಸಿನಿಮಾವನ್ನ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.